ಕರಾವಳಿಯಿಂದ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸುವಂತೆ ಮುತಾಲಿಕ್ಗೆ ಹೆಚ್ಚಿದ ಒತ್ತಡ ಕೇಳಿಬಂದಿದೆ. ಈ ಶ್ರೀರಾಮ್ ಸೇನೆ ಸೇರಿದಂತೆ ವಿವಿಧ ಹಿಂದೂ ಸಂಘಟನೆಗಳಿಂದ ಮುತಾಲಿಕ್ ಅವರು ಚುನಾವಣೆಗೆ ನಿಲ್ಲಬೇಕು ಅನ್ನುವಂತಹ ವಿಚಾರವಾಗಿ ಒತ್ತಡ ಕೇಳಿಬಂದಿದೆ. ಮುತಾಲಿಕ್ಗೆ ಟಿಕೆಟ್ ನೀಡಿದರೆ ಹಿಂದೂ ಕಾರ್ಯಕರ್ತರಿಗೆ ನ್ಯಾಯ ಒದಗಿದಂತಾಗುತ್ತೆ. ಬಿಜೆಪಿ ಅಥವಾ ಪಕ್ಷೇತರವಾಗಿ ಉಡುಪಿ ಜಿಲ್ಲೆಯಿಂದಲೇ ಸ್ಪರ್ಧಿಸಬೇಕೆಂಬ ಒತ್ತಾಯ ಶಿಷ್ಯರೆಲ್ಲ ಗುರುಗಳನ್ನು ಮರೆತಿದ್ದಾರೆ. ಬಿಜೆಪಿ ಟಿಕೆಟ್ ಕೊಟ್ಟು ಮುತಾಲಿಕ್ಗೆ ಗುರುದಕ್ಷಿಣೆ ನೀಡಿ ಎಂದು ಸಾರ್ವಜನಿಕ ವಲಯದಿಂದ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮನವಿಯನ್ನು ಸಲ್ಲಿಸಿದ್ದಾರೆ. ಕರಾವಳಿಯಲ್ಲಿ ಬಿಜೆಪಿ ಅಧಿಕಾರ ಪಡೆಯಲು ಮುತಾಲಿಕ್ ಕೊಡುಗೆ ಅಪಾರ ಇದೆ. 5 ದಿನಗಳ ಉಡುಪಿ ಪ್ರವಾಸದ ಬಳಿಕ ಈ ಒಂದು ಹೆಚ್ಚಿನ ಒತ್ತಡ ಕೇಳಿಬಂದಿದೆ. ಶ್ರೀರಾಮ್ ಸೇನೆ ಮುಖಂಡ ಮೋಹನ್ ಭಟ್ ಈ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ನವರಾತ್ರಿ ಪ್ರಯುಕ್ತ ಪೂರ್ವ ನಿಗದಿತ ಕಾರ್ಯಕ್ರಮಕ್ಕೆ ಮುತಾಲಿಕ್ ಉಡುಪಿಗೆ ಬಂದಿದ್ದರು. ಕೇವಲ 3 ದಿನ ಪ್ರವಾಸವನ್ನು 5 ದಿನಕ್ಕೆ ವಿಸ್ತರಿಸಬೇಕಾಗಿ ಬಂತು. ಕಾರ್ಕಳ ಭಾಗದ ಕಾರ್ಯಕರ್ತರು ಹೆಚ್ಚಿನ ಒತ್ತಾಯವನ್ನು ಮಾಡಿದ್ದಾರೆ. ಉಡುಪಿ ಜಿಲ್ಲೆಯ ಅನೇಕ ಭಾಗಗಳಲ್ಲಿ ಹಿಂದೂ ಕಾರ್ಯಕರ್ತರು ಮುತಾಲಿಕ್ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ. ದೊಡ್ಡ ರ್ಯಾಲಿ, 100 ಸಂಖ್ಯೆಯ ಕಾರ್ಯಕರ್ತರ ಅಭಿಮಾನದಿಂದ ಮುತಾಲಿಕ್ರನ್ನು ಬರಮಾಡಿಕೊಂಡಿದ್ದಾರೆ. ಉಡುಪಿ ಜಿಲ್ಲೆಯ ಯಾವುದೇ ಕ್ಷೇತ್ರದಿಂದ ಮುತಾಲಿಕ್ ಸ್ಪರ್ಧಿಸಬೇಕೆಂಬುದು ಹಿಂದೂ ಕಾರ್ಯಕರ್ತರ ಒತ್ತಾಯವಾಗಿದೆ. ಹಿಂದುತ್ವ ಮತ್ತು ಹಿಂದೂ ಕಾರ್ಯಕರ್ತರಿಗೆ ಕರಾವಳಿ ಭಾಗದಲ್ಲಿ ತೊಂದರೆಯಾಗಿದೆ. ಕಾರ್ಯಕರ್ತರಿಗೆ ಬಿಜೆಪಿ ನಾಯಕರು ಮಹತ್ವ ನೀಡುತ್ತಿಲ್ಲ. ಕಾರ್ಯಕರ್ತರ ಬೇಡಿಕೆಯಿಂದ ಪ್ರಮೋದ್ ಮುತಾಲಿಕ್ ಕೂಡ ಭಾವುಕರಾಗಿದ್ದರು. ಚುನಾವಣೆ ಸ್ಪರ್ಧಿಸೋದಿಲ್ಲ ಎಂದಿರುವ ಮುತಾಲಿಕ್ ಮನ ಪರಿವರ್ತನೆ ಮಾಡಿಕೊಂಡಿದ್ದಾರೆ. ಕಾರ್ಕಳ ಅಥವಾ ಉಡುಪಿ ಜಿಲ್ಲೆ ಯಾವುದೇ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಮನ ಮಾಡಿದ್ದಾರೆ ಮುತಾಲಿಕ್. ಆದರೆ ಸದ್ಯದ ಮುತಾಲಿಕ್ ಅವರು ಕಾರ್ಕಳ ಕ್ಷೇತ್ರದ ಮೇಲೆ ಕಣ್ಣಿಟ್ಟಂತೆ ಕಾಣ್ತಾ ಇದೆ. ಕಾರ್ಕಳದಿಂದ ಸುನಿಲ್ ಕುಮಾರ್ ಬೆಂಗಳೂರಿನ ಒಂದು ಕ್ಷೇತ್ರಕ್ಕೆ ಮನ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಾರ್ಕಳ ಕ್ಷೇತ್ರದಿಂದ ಮುತಾಲಿಕ್ ಸ್ಪರ್ಧಿಸೋದಕ್ಕೆ ಮನ ಮಾಡಿದ್ದಾರೆ ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಶ್ರೀರಾಮ್ ಸೇನೆಯ ಮೋಹನ್ ಭಟ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರನ್ನು ಮಾತಾಡ್ಸೋಣ. ಪ್ರಮೋದ್ ಮುತಾಲಿಕ್ ಅವರು 5 ದಿನ ಉಡುಪಿ ಪ್ರವಾಸವನ್ನು ಕೈಗೊಂಡಿದ್ದರು. ಈ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಭೇಟಿಯಾಗಿದ್ದರು. ಅದೇ ರೀತಿಯಾಗಿ ಕಾರ್ಯಕರ್ತರಿಂದಲೂ ಕೂಡ ಚುನಾವಣೆಗೆ ಸ್ಪರ್ಧಿಸುವಂತೆ ಒತ್ತಾಯ ಕೇಳಿ ಬಂದಿತ್ತು. ವಿಜಯದಶಮಿ ಸಂದರ್ಭದಲ್ಲಿ ಆಯುಧ ಪೂಜೆಯನ್ನು ಉಡುಪಿಯಲ್ಲೇ ನೆರವೇರಿಸಿದ್ರು. ಇದೀಗ ಮೋಹನ್ ಭಟ್ ನೇರ ಸಂಪರ್ಕದಲ್ಲಿದ್ದಾರೆ. ಅವರನ್ನು ಮಾತಾಡ್ಸೋಣ. ಓಕೆ, ಹಿಂದುತ್ವದ ಹಸಿವಿದೆ, ಹಿಂದುತ್ವದ ಆಕರ್ಷಣೆ ಇದೆ, ಹಿಂದುತ್ವಕ್ಕೆ ಒಬ್ಬ ನಾಯಕ ಬೇಕಾಗಿದೆ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ಪ್ರಮೋದ್ ಮುತಾಲಿಕರ ಪ್ರಕಾರ ಹಿಂದೂವಾದಿ ಅವರು ರಾಜಕೀಯ ಪ್ರವೇಶ ಮಾಡಬೇಕು, ಎಲ್ಲಾದರೂ ಅವರು ನಿಂತ್ಕೊಳ್ಬೇಕು, ಯೋಗಿ ಮಾದರಿ ಕರ್ನಾಟಕದಲ್ಲಿ ಪರಿವರ್ತನೆ ಆಗಬೇಕು ಅಂತನ್ನುವಂಥದ್ದು ಅವರ ಇಚ್ಛೆ ಇದೆ. ಆ ತುಡಿತಕ್ಕೆ ನಾನು ಬದ್ಧನಾಗಿದ್ದೀನಿ. ಆದರೆ ರಾಜಕೀಯ ವ್ಯವಸ್ಥೆ ಅಷ್ಟು ಸುಲಭ ಅಲ್ಲ. ಸೊ ನಾನು ಯಾವುದೇ ರೀತಿಯ ಇನ್ನೂ ನಿರ್ಧಾರವನ್ನು ಮಾಡಿಲ್ಲ. ಇಲ್ಲಿಯವರೆಗೆ ನಾನು ಬೇಡ 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 ಅಂತಲೇ ಇದೆ. ಆದರೆ ಇವತ್ತಿನ ಈ ಜನಸಾಮಾನ್ಯರ ಇಚ್ಛೆ ಮುತಾಲಿಕರು ಬೇಕು, ಮುತಾಲಿಕರು ನಿಂತ್ಕೋಬೇಕು, ಮುತಾಲಿಕರ ಯೋಗಿ ಮಾದರಿಯಲ್ಲಿ ಇವತ್ತು ಸಾಧ್ಯ ಇದೆ ಮುತಾಲಿಕರಿಂದ ಅಂತನ್ನುವಂಥದ್ದು ಅವರ ಇಚ್ಛೆಗೆ ನಾನು ಬಹಳ